ಕನಸಿನ ಮನೆ ಕೊಳ್ಳೋಣ. ನಂಬಿಕೆ ಮತ್ತು ವಿಶ್ವಾಸದಲ್ಲಿ ನಂಬರ್ 1 ರೋಹನ್ ಕಾರ್ಪೊರೇಷನ್. ನಮ್ಮ ಕನಸಿನ ಮನೆ ಬೇಕು ಅನ್ನೋದು ಎಲ್ಲಾ ಕುಟುಂಬಗಳ ಕನಸು. ಕನಸು ಕನಸಾಗೆ ಉಳಿಬಾರದು ಅಲ್ವಾ? ಮನಸ್ಸಿದ್ರೆ ಮಾರ್ಗ. ನೀವು ಮನಸ್ಸು ಮಾಡಿದ್ರೆ ನಿಮ್ಮ ಕೈಗೆ ಎಟ್ಕೋ ದರದಲ್ಲಿ ನಿಮಗಿಷ್ಟವಾಗೋ ಮನೆ ನಿಮಗಿಷ್ಟವಾದ ಊರಲ್ಲೇ ಸಿಗತ್ತೆ. ಅದು ಸುಲಭವಾದ ಕಂತುಗಳಲ್ಲಿ. ಹೌದು, ಮಂಗಳೂರಿನ ಬಿಜೆಯಲ್ಲಿರುವ ರೋಹನ್ ಸಿಟಿಯಲ್ಲಿ 550 ಅಪಾರ್ಟ್ಮೆಂಟ್ಸ್, 250ಕ್ಕೂ ಹೆಚ್ಚು ಕಮರ್ಷಿಯಲ್ ಶಾಪ್ಸ್, 3D ಥಿಯೇಟರ್ ಹೌಸ್, ಸ್ವಿಮ್ಮಿಂಗ್ ಪೂಲ್, ಜಿಮ್, ರೆಸ್ಟೋರೆಂಟ್, ಮಲ್ಟಿಪರ್ಪಸ್ ಹಾಲ್, 80,000 ಸ್ಕ್ವೇರ್ ಫೀಟ್ ನ ದ ಬೆಸ್ಟ್ ಸಿಟಿ ಕ್ಲಬ್ ಜೊತೆಗೆ ಮತ್ತಷ್ಟು ಸೌಲಭ್ಯಗಳು. ತಿಂಗಳಿಗೆ ಕೇವಲ 31,000 ರೂಪಾಯಿ ಇನ್ಸ್ಟಾಲ್ಮೆಂಟ್ ನಲ್ಲಿ ಹಿಂದೆ ಬುಕ್ ಮಾಡಿ. ಕನಸು ನನಸಾಗುವ ಅವಕಾಶ ನಿಮ್ಮ ಕಣ್ಮುಂದೆನೇ ಇದೆ. ಜೀವನದಲ್ಲಿ ಸಕ್ಸಸ್ಫುಲ್ ಆಗಬೇಕು ಅಂತಂದ್ರೆ ನಾವು ಮಾಡೋ ಬಿಸ್ನೆಸ್ ಅಲ್ಲಿ ಸಕ್ಸಸ್ ನ ಕಾಣಬೇಕು. ಅದಕ್ಕೆ ಜಾಣತನದಿಂದ ಬಿಸ್ನೆಸ್ ನ ಸಿಲೆಕ್ಟ್ ಮಾಡಬೇಕು. ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ ಮಾರ್ಕ್ ರೋಹನ್ ಸಿಟಿ. ಮಂಗಳೂರಿನ ಬಿಜೆಯಲ್ಲಿರುವ ರೋಹನ್ ಸಿಟಿಯಲ್ಲಿ 550 ಅಪಾರ್ಟ್ಮೆಂಟ್ಸ್, 250ಕ್ಕೂ ಹೆಚ್ಚು ಕಮರ್ಷಿಯಲ್ ಶಾಪ್ಸ್, ರೆಸ್ಟೋರೆಂಟ್, ಮಲ್ಟಿಪರ್ಪಸ್ ಹಾಲ್, 80,000 ಸ್ಕ್ವೇರ್ ಫೀಟ್ ನ ದ ಬೆಸ್ಟ್ ಸಿಟಿ ಕ್ಲಬ್ ಜೊತೆಗೆ ಮತ್ತಷ್ಟು ಸೌಲಭ್ಯಗಳು. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸಸ್ ನ ಹೊಸ ಅಡ್ರೆಸ್ ರೋಹನ್ ಸಿಟಿ ವಿಜಯ್ ಮಂಗಳೂರು. ಸ್ಮಾರ್ಟ್ ಸಿಟಿ ಮಂಗಳೂರಿಗೆ ಮತ್ತೊಂದು ಸ್ಮಾರ್ಟ್ ಸಿಟಿ ಸೇರ್ಪಡೆ. ಆಶ್ಚರ್ಯ ಆಗ್ತಿದೆಯಾ? ಮಂಗಳೂರಿನ ವಿಜಯಲ್ಲಿರುವ ರೋಹನ್ ಸಿಟಿಯಲ್ಲಿ 550 ಅಪಾರ್ಟ್ಮೆಂಟ್ಸ್, 250ಕ್ಕೂ ಹೆಚ್ಚು ಕಮರ್ಷಿಯಲ್ ಶಾಪ್ಸ್, 3D ಥಿಯೇಟರ್ ಹೌಸ್, ಸ್ವಿಮ್ಮಿಂಗ್ ಪೂಲ್, ಜಿಮ್, ರೆಸ್ಟೋರೆಂಟ್, ಮಲ್ಟಿಪರ್ಪಸ್ ಹಾಲ್ ಜೊತೆಗೆ ಮತ್ತಷ್ಟು ಸೌಲಭ್ಯಗಳು. ಇಷ್ಟ ಆಯ್ತಾ? ಇನ್ನು ಹೆಚ್ಚು ಬೇಕಾ? ಬರ್ತಾ ಇದೆ 80,000 ಸ್ಕ್ವೇರ್ ಫೀಟ್ ನ ದ ಬೆಸ್ಟ್ ಸಿಟಿ ಕ್ಲಬ್. ಪ್ರೈಸ್ ಕೇಳ್ತಿದ್ದೀರಾ? ತಿಂಗಳಿಗೆ ಕೇವಲ 31,000 ರೂಪಾಯಿ ಸುಲಭ ಕಂತು. ಹಾಗಾದ್ರೆ ತಡ ಯಾಕೆ? ಇವತ್ತೇ ಬುಕ್ ಮಾಡಿ. ರೋಹನ್ ಸಿಟಿ ವಿಜಯ್ ಮಂಗಳೂರು. ನಂಬಿಕೆ ಮತ್ತು ವಿಶ್ವಾಸದಲ್ಲಿ ನಂಬರ್ 1 ರೋಹನ್ ಕಾರ್ಪೊರೇಷನ್. ನಂದ ಗೋಕುಲ ನಮ್ಮ ಮನೆ ಅಂತ ಹೆಮ್ಮೆಯಿಂದ ಹೇಳಬೇಕಾದ್ರೆ ಅದು ನಮ್ಮ ಸ್ವಂತ ಮನೆ ಆಗಿರ್ಬೇಕು. ಆದ್ರೆ ಈ ದುಬಾರಿ ಜಗತ್ತಲ್ಲಿ ನಮಗಿಷ್ಟವಾದ ಊರಲ್ಲಿ ಹೇಗ್ ಸಾಧ್ಯ? ಅದು ನಮ್ ಕೈಗೆ ಎಟ್ಕೋ ದರದಲ್ಲಿ. ಚಿಂತೆ ಬೇಡ, ಈಗ ಎಲ್ಲವೂ ಸಾಧ್ಯ. ಮಂಗಳೂರಿನ ಬಿಜೆಯಲ್ಲಿರುವ ರೋಹನ್ ಸಿಟಿಯಲ್ಲಿ 550 ಅಪಾರ್ಟ್ಮೆಂಟ್ಸ್, 250ಕ್ಕೂ ಹೆಚ್ಚು ಕಮರ್ಷಿಯಲ್ ಶಾಪ್ಸ್, 3D ಥಿಯೇಟರ್ ಹೌಸ್, ಸ್ವಿಮ್ಮಿಂಗ್ ಪೂಲ್, ಜಿಮ್, ರೆಸ್ಟೋರೆಂಟ್, ಮಲ್ಟಿಪರ್ಪಸ್ ಹಾಲ್, 80,000 ಸ್ಕ್ವೇರ್ ಫೀಟ್ ನ ದ ಬೆಸ್ಟ್ ಸಿಟಿ ಕ್ಲಬ್ ಜೊತೆಗೆ ಮತ್ತಷ್ಟು ಸೌಲಭ್ಯಗಳು. ತಿಂಗಳಿಗೆ ಕೇವಲ 31,000 ರೂಪಾಯಿ ಇನ್ಸ್ಟಾಲ್ಮೆಂಟ್ ನಲ್ಲಿ ಹಿಂದೆ ಬುಕ್ ಮಾಡಿ. ಬನ್ನಿ, ನಮ್ಮ ಕನಸಿನ ಮನೆ ಕೊಳ್ಳೋಣ. ನಂಬಿಕೆ ಮತ್ತು ವಿಶ್ವಾಸದಲ್ಲಿ ನಂಬರ್ 1 ರೋಹನ್ ಕಾರ್ಪೊರೇಷನ್. ನಮ್ಮ ಕನಸಿನ ಮನೆ ಬೇಕು ಅನ್ನೋದು ಎಲ್ಲಾ ಕುಟುಂಬಗಳ ಕನಸು. ಕನಸು ಕನಸಾಗೆ ಉಳಿಬಾರದು ಅಲ್ವಾ? ಮನಸ್ಸಿದ್ರೆ ಮಾರ್ಗ. ನೀವು ಮನಸ್ಸು ಮಾಡಿದ್ರೆ ನಿಮ್ಮ ಕೈಗೆ ಎಟ್ಕೋ ದರದಲ್ಲಿ ನಿಮಗಿಷ್ಟವಾಗೋ ಮನೆ ನಿಮಗಿಷ್ಟವಾದ ಊರಲ್ಲೇ ಸಿಗತ್ತೆ. ಅದು ಸುಲಭವಾದ ಕಂತುಗಳಲ್ಲಿ. ಹೌದು, ಮಂಗಳೂರಿನ ಬಿಜೆಯಲ್ಲಿರುವ ರೋಹನ್ ಸಿಟಿಯಲ್ಲಿ 550 ಅಪಾರ್ಟ್ಮೆಂಟ್ಸ್, 250ಕ್ಕೂ ಹೆಚ್ಚು ಕಮರ್ಷಿಯಲ್ ಶಾಪ್ಸ್, 3D ಥಿಯೇಟರ್ ಹೌಸ್, ಸ್ವಿಮ್ಮಿಂಗ್ ಪೂಲ್, ಜಿಮ್, ರೆಸ್ಟೋರೆಂಟ್, ಮಲ್ಟಿಪರ್ಪಸ್ ಹಾಲ್, 80,000 ಸ್ಕ್ವೇರ್ ಫೀಟ್ ನ ದ ಬೆಸ್ಟ್ ಸಿಟಿ ಕ್ಲಬ್ ಜೊತೆಗೆ ಮತ್ತಷ್ಟು ಸೌಲಭ್ಯಗಳು. ತಿಂಗಳಿಗೆ ಕೇವಲ 31,000 ರೂಪಾಯಿ ಇನ್ಸ್ಟಾಲ್ಮೆಂಟ್ ನಲ್ಲಿ ಹಿಂದೆ ಬುಕ್ ಮಾಡಿ. ಕನಸು ನನಸಾಗುವ ಅವಕಾಶ ನಿಮ್ಮ ಕಣ್ಮುಂದೆನೇ ಇದೆ. ಜೀವನದಲ್ಲಿ ಸಕ್ಸಸ್ಫುಲ್ ಆಗಬೇಕು ಅಂತಂದ್ರೆ ನಾವು ಮಾಡೋ ಬಿಸ್ನೆಸ್ ಅಲ್ಲಿ ಸಕ್ಸಸ್ ನ ಕಾಣಬೇಕು. ಅದಕ್ಕೆ ಜಾಣತನದಿಂದ ಬಿಸ್ನೆಸ್ ನ ಸಿಲೆಕ್ಟ್ ಮಾಡಬೇಕು. ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ ಮಾರ್ಕ್ ರೋಹನ್ ಸಿಟಿ. ಮಂಗಳೂರಿನ ಬಿಜೆಯಲ್ಲಿರುವ ರೋಹನ್ ಸಿಟಿಯಲ್ಲಿ 550 ಅಪಾರ್ಟ್ಮೆಂಟ್ಸ್, 250ಕ್ಕೂ ಹೆಚ್ಚು ಕಮರ್ಷಿಯಲ್ ಶಾಪ್ಸ್, ರೆಸ್ಟೋರೆಂಟ್, ಮಲ್ಟಿಪರ್ಪಸ್ ಹಾಲ್, 80,000 ಸ್ಕ್ವೇರ್ ಫೀಟ್ ನ ದ ಬೆಸ್ಟ್ ಸಿಟಿ ಕ್ಲಬ್ ಜೊತೆಗೆ ಮತ್ತಷ್ಟು ಸೌಲಭ್ಯಗಳು. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸಸ್ ನ ಹೊಸ ಅಡ್ರೆಸ್ ರೋಹನ್ ಸಿಟಿ ವಿಜಯ್ ಮಂಗಳೂರು. ಸ್ಮಾರ್ಟ್ ಸಿಟಿ ಮಂಗಳೂರಿಗೆ ಮತ್ತೊಂದು ಸ್ಮಾರ್ಟ್ ಸಿಟಿ ಸೇರ್ಪಡೆ. ಆಶ್ಚರ್ಯ ಆಗ್ತಿದೆಯಾ? ಮಂಗಳೂರಿನ ವಿಜಯಲ್ಲಿರುವ ರೋಹನ್ ಸಿಟಿಯಲ್ಲಿ 550 ಅಪಾರ್ಟ್ಮೆಂಟ್ಸ್, 250ಕ್ಕೂ ಹೆಚ್ಚು ಕಮರ್ಷಿಯಲ್ ಶಾಪ್ಸ್, 3D ಥಿಯೇಟರ್ ಹೌಸ್, ಸ್ವಿಮ್ಮಿಂಗ್ ಪೂಲ್, ಜಿಮ್, ರೆಸ್ಟೋರೆಂಟ್, ಮಲ್ಟಿಪರ್ಪಸ್ ಜೊತೆಗೆ ಮತ್ತಷ್ಟು ಸೌಲಭ್ಯಗಳು. ಇಷ್ಟ ಆಯ್ತಾ? ಇನ್ನು ಹೆಚ್ಚು ಬೇಕಾ? ಬರ್ತಾ ಇದೆ 80,000 ಸ್ಕ್ವೇರ್ ಫೀಟ್ ನ ದ ಬೆಸ್ಟ್ ಸಿಟಿ ಕ್ಲಬ್. ಪ್ರೈಸ್ ಕೇಳ್ತಿದ್ದೀರಾ? ತಿಂಗಳಿಗೆ ಕೇವಲ 31,000 ರೂಪಾಯಿ ಸುಲಭ ಕಂತು. ಹಾಗಾದ್ರೆ ತಡ ಯಾಕೆ? ಇವತ್ತೇ ಬುಕ್ ಮಾಡಿ. ರೋಹನ್ ಸಿಟಿ ವಿಜಯ್ ಮಂಗಳೂರು. ನಂಬಿಕೆ ಮತ್ತು ವಿಶ್ವಾಸದಲ್ಲಿ ನಂಬರ್ 1 ರೋಹನ್ ಕಾರ್ಪೊರೇಷನ್. ನಂದ ಗೋಕುಲ ನಮ್ಮ ಮನೆ ಅಂತ ಹೆಮ್ಮೆಯಿಂದ ಹೇಳಬೇಕಾದ್ರೆ ಅದು ನಮ್ಮ ಸ್ವಂತ ಮನೆ ಆಗಿರ್ಬೇಕು. ಆದ್ರೆ ಈ ದುಬಾರಿ ಜಗತ್ತಲ್ಲಿ ನಮಗಿಷ್ಟವಾದ ಊರಲ್ಲಿ ಹೇಗ್ ಸಾಧ್ಯ? ಅದು ನಮ್ ಕೈಗೆ ಎಟ್ಕೋ ದರದಲ್ಲಿ. ಚಿಂತೆ ಬೇಡ, ಈಗ
ಎಲ್ಲವೂ ಸಾಧ್ಯ. ಮಂಗಳೂರಿನ ಬಿಜೆಯಲ್ಲಿರುವ ರೋಹನ್ ಸಿಟಿಯಲ್ಲಿ 550 ಅಪಾರ್ಟ್ಮೆಂಟ್ಸ್, 250ಕ್ಕೂ ಹೆಚ್ಚು ಕಮರ್ಷಿಯಲ್ ಶಾಪ್ಸ್, 3D ಥಿಯೇಟರ್ ಹೌಸ್, ಸ್ವಿಮ್ಮಿಂಗ್ ಪೂಲ್, ಜಿಮ್, ರೆಸ್ಟೋರೆಂಟ್, ಮಲ್ಟಿಪರ್ಪಸ್ ಹಾಲ್, 80,000 ಸ್ಕ್ವೇರ್ ಫೀಟ್ ನ ದ ಬೆಸ್ಟ್ ಸಿಟಿ ಕ್ಲಬ್, ಜೊತೆಗೆ ಮತ್ತಷ್ಟು ಸೌಲಭ್ಯಗಳು. ತಿಂಗಳಿಗೆ ಕೇವಲ 31,000 ರೂಪಾಯಿ ಇನ್ಸ್ಟಾಲ್ಮೆಂಟ್ ನಲ್ಲಿ ಹಿಂದೆ ಬುಕ್ ಮಾಡಿ. ಬನ್ನಿ, ನಮ್ಮ ಕನಸಿನ ಮನೆ ಕೊಳ್ಳೋಣ. ನಂಬಿಕೆ ಮತ್ತು ವಿಶ್ವಾಸದಲ್ಲಿ ನಂಬರ್ 1. ವೀಕ್ಷಕರ ಗಮನಕ್ಕೆ, ವೇದಿಕೆಯ ಬಲಭಾಗದಲ್ಲಿ ಗ್ಯಾಲರಿಗಳಲ್ಲಿ ಒಂದಷ್ಟು ಸ್ಥಳಾವಕಾಶ ಇದೆ. ಈ ಕಾರ್ಯಕ್ರಮವನ್ನು ನಿಂತು ನೋಡುವಂತಹ ವೀಕ್ಷಕರು ಇಲ್ಲಿಗೆ ಬಂದು ಆಸನವನ್ನ ಸ್ವೀಕರಿಸಿ ಗ್ಯಾಲರಿಯಲ್ಲಿ ಕೂತ್ಕೊಂಡು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುವಂತೆ. ಬಣ್ಣ ಬಣ್ಣಗಳ ಬೆಳಕಿಗಳೊಂದಿಗೆ ಬೆಳಕಿನೊಂದಿಗೆ ಕಂಗೊಳಿಸುತ್ತಾ ಇರತಕ್ಕಂತಹ ಮಂಗಳೂರು ನಗರದ ಕರಾವಳಿ ಮೈದಾನ 2 ದಿನಗಳಲ್ಲಾಗಿ ನಡೆಯುವಂತಹ ಒಂದು ಕಬಡ್ಡಿ, 3 ದಿನಗಳ ಪರ್ಯಂತ ನಡೆಯುವಂತಹ ಫುಡ್ ಫೆಸ್ಟಿವಲ್. ಈ ಕಬಡ್ಡಿಯ ಅಂಕಣ ಹೇಗಿದೆ ಅಂತ ಕೇಳಿದ್ರೆ, ಆಧುನಿಕ ಕಬಡ್ಡಿ, ಪ್ರೋ ಕಬಡ್ಡಿಗೂ ಕೂಡ ಸಾಟಿಕೊಳ್ಳಬಲ್ಲಂತಹ ಅನೇಕ ವೈಶಿಷ್ಟ್ಯತೆಗಳಿಂದ ಕೂಡಿದಂತಹ ಅಂಕಣ, ಬಣ್ಣ ಬಣ್ಣಗಳ ಬೆಳಕು, ಗ್ಯಾಲರಿಯ ವ್ಯವಸ್ಥೆ, ರಿವ್ಯೂ ಸಿಸ್ಟಮ್ ಎಲ್ಲವೂ ಕೂಡ ಆಧುನಿಕ ಕಬಡ್ಡಿಗೆ ಪೂರಕವಾಗಿದೆ. ಇದೀಗ ಕೂಟದ ದ್ವಿತೀಯ ಸ್ಪರ್ಧೆಗಾಗಿ ಕಾಸ್ಕ್ ನರಿಂಗಾನ ವಿರುದ್ಧವಾಗಿ ಮರೋಲಿ ಪ್ಯಾಂಥರ್ಸ್. ನಾಯಕರ ಗಮನಕ್ಕೆ, ಪ್ರತಿ ಆಫ್ ಟೈಮಿಗೆ 3 ಟೈಮ್ ಔಟ್ಗಳಿವೆ, ಒಂದು ರಿವ್ಯೂ ಸಿಸ್ಟಮ್ ಇದೆ. ಒಂದು ಹಾಫ್ ಅಲ್ಲಿ ಒಂದು ರಿವ್ಯೂ, ಅದು ಸಕ್ಸಸ್ ಆದ್ರೆ ಅದು ಕಂಟಿನ್ಯೂಯೇಷನ್, ಅನ್ಸಕ್ಸಸ್ಫುಲ್ ಆದ್ರೆ ಅಲ್ಲಿಗೆ ರಿವ್ಯೂ ಅವಕಾಶ ಮುಕ್ತಾಯವಾಗಲಿದೆ. ಇದು ಪಂದ್ಯಾವಳಿಯ ನಿಯಮಗಳು. ಸೊ ಕ್ಯಾರಿ ಆನ್. Today's third match, Karnataka Tuluvas versus Manglore United FC. This is the first call for you. Karnataka Tuluvas versus Mangalore United FC. ಈ ದಿನದ 3ನೇ ಪಂದ್ಯಾಟಕ್ಕಾಗಿ ಪ್ರಥಮ ಕರೆಯನ್ನು ರವಾನಿಸುತ್ತಿದ್ದೇವೆ. ಕರ್ನಾಟಕ ತುಳುವಾಸ್ ಹಾಗೂ ಮಂಗಳೂರು ಯುನೈಟೆಡ್ ತಂಡಗಳ ನಡುವೆ. ದಯವಿಟ್ಟು ಸಜ್ಜಾಗಿ. ಎಸ್, 3ನೇ ಸ್ಪರ್ಧೆಗಾಗಿ ತಾನೇ ಕರೆಯನ್ನ ಕೊಟ್ಟಾಗಿದೆ. ದಯವಿಟ್ಟು ವಿಳಂಬವನ್ನು ಮಾಡಬೇಡಿ. ಕರ್ನಾಟಕ ತುಳುವಾಸ್ ನೈಜೀರಿಯಾ ಒಂದು ಅಂತಾರಾಷ್ಟ್ರೀಯ ತಂಡ ಬರಿತಾ ಇದೆ. ಕರ್ನಾಟಕ ತುಳುವಾಸ್ ನೈಜೀರಿಯಾ KTN versus Mangalore United. So Nigeria team is all ready, all set, and same time captain and the manager of Mangalore United FC, please be ready. Where is the captain? Maroli captain Manoj. I think Manoj is the icon and captain. Yes, pro kabaddi player Manoj Gowda, Bangalore.
Rohan Corporation. കാസർഗോഡിന്റെ യുവനായകൻ JK-യുടെ സംഭാവന, ജഗദീഷ് കുംബ്ലയുടെ മരുമകൻ കൗശിക് ചെന്നികര, കാസർഗോഡ്. And the team Kask Naringana. The captain on the toss. Court is their choice. And the official panel is ready on the middle. Mr. Ashru Kanchan, Pundali Kotari. Match referee, Mr. Krishnan Rao. Pro Kabadiಯಲ್ಲಿ ಮಂಗಳೂರು ಪ್ರೊ ಕಬಡ್ಡಿಯಲ್ಲಿ ಅನೇಕ ತಾರೆಗಳಿಗೆ ಅತ್ಯಂತ ಹೆಚ್ಚಿನ ಬಿಟ್ಟಿಂಗ್ ಆಗಿದೆ. ಬಿಟ್ಟಿಂಗ್ ವಿಭಾಗದಲ್ಲಿ ಬಿಟ್ಟಿಂಗ್ ಅಲ್ಲಿ ಅತ್ಯಂತ ಹೆಚ್ಚಿನ ಗಳಿಕೆಯಲ್ಲಿ ದ್ವಿತೀಯ ಸ್ಥಾನದಲ್ಲಿರತಕ್ಕಂಥ ಆಟಗಾರ ಯಾರು ಅಂತ ಕೇಳ್ತೀರಾ? ಸೆಕೆಂಡ್ ಹೈಯೆಸ್ಟ್ ಬೀಟರ್ ಆಫ್ ಬ್ಯಾಂಗ್ಳೂರ್ ಪ್ರೊ ಕಬಡ್ಡಿ, ನಾಸಿರ್ ಅಮ್ಮಿ ಕುಪ್ಪೇಟಿ, ಸೆಕೆಂಡ್ ಮ್ಯಾನ್ ಆಫ್ ಕಾಸ್ಕ್ ನರಿಂಗಾನ. സോ മറുപടിയുടെ ലെഫ്റ്റ് കോർണറെ ഒന്ന് ശ്രദ്ധിച്ചാൽ മനസ്സിലാകും. കേരളത്തിന്റെ തലയെടുപ്പുള്ള ജില്ല കൊല്ലംന്റെ പ്രോ കബഡി പ്ലെയർ ഷിയാസ് കൊല്ലമാണ് ലെഫ്റ്റ് കോർണർ. Now Manoj Gowda, Bangalore pro kabaddi player, the captain of Baroli Panthers in action, and first fight Manoj Gowda. It is ನಮ್ಮ ಕನಸು first try and got a point. Running hand touch. Ammi Kuppeti. ಕರಾವಳಿಯಲ್ಲಿ ಮಾತ್ರವಲ್ಲ, ಅದ್ಭುತವಾದಂತಹ ಕಬಡ್ಡಿ ಆಡುವ ಮೂಲಕ ನಾನಾ ಕಡೆಗಳಲ್ಲಿ ನಾನಾ ಆಹ್ಲಾದಕ ವೃಂದವುಳ್ಳಂತಹ ಆಟಗಾರ ಕುಪ್ಪೆಟ್ಟಿ. ಇದು ಪಾದ ಚಾಲನೆ. ಮೊದಲ ಅಂಕ ಕುಪ್ಪೆಟ್ಟಿಗೆ. ದಯಾನಾಯಕ, ಕಬಡ್ಡಿಗಾಗಿಯೇ ಮಾಡಿದ ಶರೀರ ದಯಾನಾಯಕ್. ಅದು MG right. Once again Nasir. And this time Pritham Shetty. That is the power bank of SDM. Pritham Shetty. ಸಚಿನ್ ಕಡಗು JK-ಯ ಆಟಗಾರ. ಸಚಿನ್ ರವರು JK ಆಟಗಾರ, ಕೌಶಿಕ್ ಅವರು ಕೂಡ JK ಕಾಸರಗೋಡಿನ ತಾರೆ. ಭಿನ್ನ ತಂಡಕ್ಕಾಗಿ ಆಡುವಂತಹ ಆಟಗಾರರು. ಆಳ್ವಾಸಿನ ಮಾಜಿ ಪ್ರತಿಭೆ ವಿಕ್ರಾಂತ. ದಾಳಿಯಲ್ಲಿ ವಿಕ್ರಾಂತ್. ಮುಂದಿನ ಸ್ಪರ್ಧೆಗಾಗಿ ವಿಳಂಬವನ್ನು ಮಾಡಬೇಡಿ. ಈಗ ತಾನೇ ಪ್ರಥಮ ಕರೆಯನ್ನು ಅಧಿಕೃತವಾಗಿ ನೀಡಿದ್ದೇವೆ. ತಾವುಗಳು ತಡ ಮಾಡದ ಒಡನೆ ಸಿದ್ಧಗೊಳ್ಳುವಂತೆ. Once again the long man Vikrant. ಮತ್ತೆ ದಯ. ಕಳೆದ ದಾಳಿಯಲ್ಲಿ ಎಂಟಿ ರೈಡ್ ಮಾಡಿದಂತಹ ದಯ ನಾಯಕ್. ಅಲ್ಲಿ ರೈಟ್ ಅಲ್ಲಿ ನಶಾತ್ ಇದ್ದಾರೆ, ಲೆಫ್ಟ್ ಕಾರ್ನರ್ ಅಲ್ಲಿ ಕಿರಣ್. ಬಲಿಷ್ಠ ಆಟಗಾರನ ಬಂಧನ ಕೊಪ್ಪದ ತರುಣನಿಂದ ಬಂಧನವಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ. ಅನೇಕ ತಾರೆಗಳು ಕೊಪ್ಪ ಮಲೆನಾಡಿನಿಂದ ಕರಾವಳಿಗೆ ಆಗಮಿಸಿದೆ.
ಯಶಸ್ಸಿನ ದಾಳಿ ಮೂಲಕ ಅಂಕ ನರಿಂಗಾನ ಖಾತೆಗೆ. ಯಶವಂತ್ ಯಂಗ್ ಕಬಡ್ಡಿ ಪ್ಲೇಯರ್. Excellent drive from Vikrant. Got 2 points. പ്രിയമുള്ളവരെ 8 ടീമുകൾ തമ്മിലുള്ള ഏറ്റുമുട്ടലിൽ രണ്ടാമത്തെ മത്സരത്തിന്റെ ആദ്യ പകുതി പുരോഗമിക്കുകയാണ്. 15 മിനിറ്റുകൾ ദൈർഘ്യമുള്ള 2 പകുതികൾ, അങ്ങനെ അരമണിക്കൂറുള്ള മത്സരത്തിന്റെ ആദ്യ പകുതി. സച്ചിൻ കൊടകുറൈഡിൽ നേടുന്ന ഒരു പോയിന്റ്. ಈ ಪಂದ್ಯದಲ್ಲಿ ಸ್ಕೋರಿಂಗ್ ವಿಭಾಗ ಬಹಳಷ್ಟು ಚುರುಕಲ್ಲಿ. ದಾಳಿಯಲ್ಲಿ ಕಿರಣ, ಬೆಂಗಳೂರಿನ ತಾರೆ ಕಿರಣ. ಬೆಂಗಳೂರಿನ ಪ್ರತಿಭೆಯ ಬಹಳಷ್ಟು ಉತ್ತಮ ತಿರುವು, ಆದರೆ ತಿರುವಿನಲ್ಲಿಯೇ ಬಂಧನ. ರೋಹನ್ ಕಾರ್ಪೊರೇಷನ್ ಪ್ರಸ್ತುತ ಮ್ಯಾಂಗ್ಳೂರ್ ಪ್ರೀಮಿಯರ್ ಕಬಡ್ಡಿ ಲೀಗ್ ಬಹಳಷ್ಟು ದೊಡ್ಡ ವ್ಯವಸ್ಥೆಯ ಕಬಡ್ಡಿ. ಇದು ದಾಖಲೆಯ ಕಬಡ್ಡಿ. 8 ತಂಡಗಳು, 8 ಬಾಲಕರು, 8 ಐಕಾನ್ ತಾರೆಗಳು, ಕೇರಳ ಮತ್ತು ಕರ್ನಾಟಕದ ತಾರೆಗಳ ಸಂಗಮವಾಗಿದೆ ಮಂಗಳೂರು ಕಬಡ್ಡಿ ಪ್ರೀಮಿಯರ್ ಲೀಗ್. Again here is Cookery. Cookery. ದಯಾ ನಾಯಕ್ ಮತ್ತೆ ದಾಳಿಯೊಂದಿಗೆ ಈ ನಡುವೆ ದಯಾ ಅಂತಿಮವಾಗಿ ಯಶಸ್ಸನ್ನ ಕಂಡಿದೆ. ಕಿರಣನ ಪ್ರಯತ್ನಕ್ಕೆ ಅಸಫಲತೆ. ಮತ್ತೆ ವಿಕ್ರಾಂತ ಕಳೆದ ದಾಳಿಯಲ್ಲಿ 2 ಅಂಕಗಳನ್ನ ಪಡೆಕೊಂಡಿರತಕ್ಕಂತಹ ವಿಕ್ರಾಂತ ಉತ್ತನೆಯ ಆಟಗಾರ. ಅಂಕಗಳ ಕಡೆ ಗಮನ ಕೊಟ್ಟಲ್ಲಿ 8-6 ಮರೋಳಿ. 8-6 Maroli leading by 2 points. We are in the very first half of the second match. Icon captain Manoj Gowda. Repeat, Karnataka Tuluvas Nigeria, KGN versus Manglore United FC. Upcoming match, and now Lali. Quality defense of Kaushik Kasaragod
Ambi Kuppetti and all the defenders of Kasnari Gala. Kiran, Bangalore. ಇಂತಹ ಕಬಡ್ಡಿಯನ್ನು ಆಯೋಜನೆ ಮಾಡುವುದು ಅಷ್ಟು ಸುಲಭವಲ್ಲ. ನಾನಾ ಕಡೆಗಳ ಕಬಡ್ಡಿ ಆಟಗಾರರು ಪ್ರತಿ ತಂಡದಲ್ಲಿ ಭಾಗವಹಿಸುವಂತೆ ನೋಡಿಕೊಳ್ಬೇಕು. ಇಂತಹ ಅದ್ಧೂರಿಯ ಕಬಡ್ಡಿಗೆ ಮಾಲಕರನ್ನು ಹುಡುಕಬೇಕು. ಆ ಮಾಲಕರು ಪೂರಕವಾಗಿ ആയോജകರಿಗೆ സഹകാര കൊട്ടാക മാത്ര ಇಂತಹ കബഡി ഷിയാസ് കൊല്ലം പ്രോ കബഡിയുടെ മറ്റൊരു മുഖമാണ്. ഈ ഒരു ടൂർണമെന്റിൽ വ്യത്യസ്ത താരങ്ങൾ, അത് കേരള കർണാടകയിലെ പ്രോ കബഡി അടങ്ങിയ കളിച്ച താരങ്ങൾ വ്യത്യസ്ത ടീമുകൾക്ക് വേണ്ടി മത്സരിക്കുന്ന കബഡിയാണ് ഇത്. ಮತ್ತೆ ಕಿರಣ डुबकी, लेकिन इस बार डुबकी में कुछ सफल किरण के पास ना मिले. परिणाम अंक और मनोले की खातिर में सच्ची दक्षिणದ ಕಾಶ್ಮೀರ ಕೊಡಗಿನ ಪ್ರತಿಭೆ ಸಚಿನ್. ಆರಂಭದ ಪ್ರಥಮ ಸುತ್ತುಗಳು 8 ತಂಡಗಳಲ್ಲಿ 4 ತಂಡಗಳು ಈ ನಡುವೆ ಮತ್ತೆ ಸ್ಪರ್ಧೆ ಮುಂದುವರಿತಾಳೆ. ಕೌಶಿಕ್ ಅತ್ಯಂತ ಭರವಸೆಯ ತಾರೆಯಾಗಿ ನಡುವೆ ಕೌಶಿಕನ ಬಂಧನ. ಕೇರಳದ ಶಿಯಾಸ್ ರವರಿಂದ ಕೌಶಿಕ್ ರವರನ್ನ ಬಂಧಿಸಲಾಗಿದೆ. ಥರ್ಡ್ ರೈಟ್ ಜೀವಡಾರಾಯ್ ದಯಾ ನಾಯ್ಕ್ ಮಾಡುವಿಲ್ಲದೆ ಮಡಿದಾಳಿಯೊಂದಿಗೆ ದಯಾ ನಾಯಕ್ ಮತ್ತೆ ಅಸಫಲತೆ. ಡಿಫೆನ್ಸ್ ವಿಭಾಗ ನಶಾತ್ ರವರ ಅದ್ಭುತ ಪ್ರಯೋಗ ಫಲ ಸಿಗ್ತಾ ಇದೆ. ಚನ್ 10-8ರಲ್ಲಿ ಮರೋಳಿ 2 ಅಂಕಗಳ ಅಂತರ ಸ್ಥಿರವಾಗಿದೆ. ಮರೋಳಿ ಮುನ್ನಡೆಯಲ್ಲಿ ದಾಳಿಯಲ್ಲಿ ನರಿಂಗಾಲದಿಂದ ವಿಕ್ರಾಂತ್ ಸಿಂಗಲ್ ಪಾಯಿಂಟ್. ಪ್ರತಿ ಅವಧಿಯಲ್ಲಿ ಒಂದೊಂದು ರಿವ್ಯೂ ಅವಕಾಶವಿದೆ. Now points 9, 10. 9-10 ಕೇವಲ ಒಂದೇ ಒಂದು ಅಂಕದ ಅಂತರದಲ್ಲಿ ಮರೋಲಿ ಪ್ಯಾಂಥರ್ಸ್ ತಂಡ ಮುನ್ನಡೆಯಲ್ಲಿ. 4 ತಂಡಗಳ ಅನಾವರಣವಾಗಿದೆ. ಇನ್ನು 4 ತಂಡಗಳು ಅನಾವರಣಗೊಳ್ಳಲು ಬಾಕಿದೆ. KTN ನೈಜೀರಿಯಾ, ಕರ್ನಾಟಕ ತುಳುವಾಸ್ ನೈಜೀರಿಯಾ ವಿರುದ್ಧವಾಗಿ ಮ್ಯಾಂಗ್ಳೂರ್ ಯುನೈಟೆಡ್ FC. ಆ ತಂಡದಲ್ಲಿ ಐಕಾನ್ ತಾರೆಗಳು ಯಾರು, ಪ್ರೊ ಕಬಡ್ಡಿ ತಾರೆಗಳು ಯಾರು, ಈ ಪಂದ್ಯಾವಳಿಯಲ್ಲಿ ಭಾಗವಹಿಸುವಂತಹ ಹೆಚ್ಚಿನ ಎಲ್ಲ ಆಟಗಾರರು ಜೂನಿಯರ್ ನ್ಯಾಷನಲ್, ಸೀನಿಯರ್ ನ್ಯಾಷನಲ್, ಪ್ರೊ ಕಬಡ್ಡಿ ತಾರೆಗಳಾಗಿದೆ.
जी हाँ दर्शकों, ये दूसरा मुकाबला है और शुरुआती में इस खेल पर कांटे की टक्कर हम देख पाएंगे। पहला मैच परेरा सुपर किंग के सामने कुंजितूर यूनाइटेड ने 4 अंकों के अंतर से मैच जीता और ये पहला मैच के नतीजा है। और दूसरी मैच पर देखना है कि कौन सी टीम जीतेगी। खासकर नरेगाना के सामने मरोली पैंथर्स खेलता हुआ सचिन कोड़े को फिलहाल राइट पर बोनस मिले हैं सचिन के नाम। देखिए क्या लंबाई है विक्रांत के पास अपनी कबड्डी की कैरियर पर सबसे अहम सबसे बेहतरीन खेल जब आलवास में थे और उसके बाद अलग अलग टीमों के लिए विक्रांत ने कबड्डी तटीय कर्नाटक में खेले। फिलहाल बैंगलोर कबड्डी प्रीमियर लीग पर खासकर नरेगाना टीम के सबसे बढ़िया राइडर के रूप में विक्रांत। ನಿನ್ನೆ ಫುಡ್ ಫೆಸ್ಟಿವಲ್ ಒಂದಿಗೆ ಆರಂಭಗೊಂಡಂತಹ ಕಾರ್ಯಕ್ರಮ ಸಾಯಂ ವೇಳೆಯಲ್ಲಿ ಅದ್ಧೂರಿಯ ರಸಮಂಜರಿ ಸಂಜೆ ಬಹಳಷ್ಟು ದೊಡ್ಡ ನಿನ್ನೆ ಮಳೆ ಬಂತು। ಆ ಮಳೆಯ ನಡುವೆ ಕೂಡ ಕಿಕ್ಕಿರಿದ ಜನಸಂದಣಿಯೊಂದಿಗೆ ಅದ್ಧೂರಿಯ ರಸಮಂಜರಿ। Mangalore Maroli leading by the margin of single point. So Manoj asking for review. Rider Manoj Gowda challenging for review and he confident with a touch point. So final decision is yet to come. ಪ್ರಧಾನ ವೇದಿಕೆಯಲ್ಲಿರುವಂತಹ ಎಲ್ಲ ಮಾನ್ಯ ಸಹೋದರ ಸಹೋದರಿಯರಲ್ಲಿ ಮನವಿ, ಅಲ್ಲಿ ವಿಶೇಷ ಆಹ್ವಾನಿತ ಅತಿಥಿಗಳನ್ನು ಬಿಟ್ಟು ದಯವಿಟ್ಟು ಎಲ್ಲರೂ ಕೂಡ ಕೆಳಗೆ ಇಳಿಯುವಂತೆ ಮನವಿ। ಈಗ ತಾನೇ ಕೆಲವೇ ಸಮಯದಲ್ಲಿ ಅಧಿಕೃತ ಉದ್ಘಾಟನಾ ಸಮಾರಂಭವು ಆರಂಭಗೊಳ್ಳಲಿದ್ದು ಆಟಗಾರರು ದಯವಿಟ್ಟು ಕೆಳಬನ್ನಿ, ವಿಶೇಷ ಅತಿಥಿಗಳಲ್ಲದ ಯಾರು ಕೂಡ ಪ್ರಧಾನ ವೇದಿಕೆಯಲ್ಲಿ ಇರಬಾರದು ಎಂಬುದಾಗಿ ನಮ್ಮ ಅಪೇಕ್ಷೆ। Review is unsuccessful. So review is over for Manoli Panthers. Yes, now Kuppeti, Nasir, Ammi Kuppeti, super tackle is on. Pritham, Shias Kollam and Manoj Gowda. They are the 3 defenders on the middle for Ammi.
single point for Ami. Calling card for Kaushik, captain of Kastunaringana. Third right, do or die right, Manoj Gowda with do or die right. So Madhu Villavabadi, Nayaka, Pro Kabadi Atakara, icon Pratibha, Moroni Panthers stand to the Pravadi. ಅಂಕ ತರಲೇಬೇಕಾದ ಉತ್ತರದಲ್ಲಿ ರೈಟ್ ಕಾರ್ನರ್ ಅಲ್ಲಿ ನಶಾತ್ ಬಾನಸಂದಿಗೆ ಸಿಂಗಲ್ ಅಂಕ ನಶಾತ್ ಪ್ರಯತ್ನ ಕೈಗೊಂಡಿದೆ. Yes, number 11, Shias Kollam have a green card. And the point table is 14-12, Maroli leading by 2 points. ಹದಿನಾಲ್ಕು 12ರಲ್ಲಿ ಮರೋಳಿ ಪ್ಯಾಂಥರ್ಸ್ ಮುನ್ನಡೆ, ಅಂತರ 2 ಅಂಕಗಳಾಗಿವೆ. The man from Koppa, Chikmagalur. Once again, Super Tiggle is on. And the first half is over. ಮೊದಲಾರ್ಧ ಮುಕ್ತಾಯಗೊಂಡಿದೆ. 14-12ರಲ್ಲಿ ಪ್ಯಾಂಥರ್ಸ್, ಮರೋಳಿ ಪ್ಯಾಂಥರ್ಸ್ 2 ಅಂಕಗಳ ಮುನ್ನಡೆಯನ್ನ ಗಳಿಸಿಕೊಂಡಿದೆ. ಮುಂದಿನ ಪಂದ್ಯಕ್ಕಾಗಿ ಕರ್ನಾಟಕ ತುಳುವಾಸ್ ನೈಜೀರಿಯಾ ಹಾಗೂ ಮಂಗಳೂರು ಯುನೈಟೆಡ್ FC ತಂಡಗಳಿಗೆ ಇದು ದ್ವಿತೀಯ ಕರೆ. ದಿಸ್ ಇಸ್ ದ ಸೆಕೆಂಡ್ ಕಾಲ್ ಫಾರ್ ಟುಡೇಸ್ ಥರ್ಡ್ ಮ್ಯಾಚ್, ಕರ್ನಾಟಕ ತುಳುವಾಸ್ ನೈಜೀರಿಯಾ ವರ್ಸಸ್ ಬ್ಯಾಂಗ್ಳೂರು ಯುನೈಟೆಡ್ FC. ಬಲಭಾಗದಲ್ಲಿ ಗ್ಯಾಲರಿ ಮಾತ್ರವಲ್ಲ, ಕುರ್ಚಿಗಳೆಲ್ಲ ಖಾಲಿ ಇದೆ. ಅಲ್ಲಿ ನಿಂತುಕೊಂಡು ಕಾರ್ಯಕ್ರಮವನ್ನು ನೋಡುವವರು ಬಲಬದಿಗೆ ಬನ್ನಿ. ಈ ಕುರ್ಚಿಗಳನ್ನ ಸ್ವೀಕರಿಸುವಂತೆ ಕೋರಿಕೆ, ಹಾಸನಗಳಲ್ಲಿ ಬಂದು ಕೂತ್ಕೊಳ್ಳುವಂತೆ. ಈ ನಡುವೆ ಅಂಕಣಕ್ಕೆ ಆಗಮಿಸಿದ್ದಾರೆ ಪ್ರಾಯಶಃ ಕರಾವಳಿಯ ತೀರ್ಪುಗಾರರ ಪೈಕಿ ಹೆಚ್ಚಿನ ಎಲ್ಲಾ ತೀರ್ಪುಗಾರರಿಗೆ ಗುರುಸಮಾನರಾದಂತಹ ವ್ಯಕ್ತಿತ್ವ, ಅಂತಾರಾಷ್ಟ್ರೀಯ ವೇಟ್ ಲಿಫ್ಟಿಂಗ್ ಅಫಿಷಿಯಲ್ ಅಂಡ್ ಕಬಡ್ಡಿ ಅಫಿಷಿಯಲ್ ಮಿಸ್ಟರ್ ಪ್ರೇಮ್ನಾಥ್ ಉಳ್ಳಾಳ್ ರವರ ಆಗಮನವಾಗಿದೆ. ಲೆಟ್ಸ್ ವೆಲ್ಕಮ್ ಮಿಸ್ಟರ್ ಪ್ರೇಮ್ನಾಥ್ ಉಳ್ಳಾಳ್. ಕನಸು ಕನಸಾಗೆ ಉಳಿಬಾರದು ಅಲ್ವಾ? ಮನಸ್ಸಿದ್ರೆ ಮಾರ್ಗ. ನೀವು ಮನಸ್ಸು ಮಾಡಿದ್ರೆ ನಿಮ್ಮ ಕೈಗೆ ಎಟ್ಕೋ ದರದಲ್ಲಿ ನಿಮಗಿಷ್ಟವಾದ ಮನೆ, ನಿಮಗಿಷ್ಟವಾದ ಊರಲ್ಲೇ ಸಿಗುತ್ತೆ. ಅದು ಸುಲಭವಾದ ಕಂತುಗಳಲ್ಲಿ. ಹೌದು, ಮಂಗಳೂರಿನ ಬಿಜೆಯಲ್ಲಿರುವ ರೋಹನ್ ಸಿಟಿಯಲ್ಲಿ 550 ಅಪಾರ್ಟ್ಮೆಂಟ್ಸ್, 250ಕ್ಕೂ ಹೆಚ್ಚು ಕಮರ್ಷಿಯಲ್ ಶಾಪ್ಸ್, 3D ಥಿಯೇಟರ್ ಹೌಸ್, ಸ್ವಿಮ್ಮಿಂಗ್ ಪೂಲ್, ಜಿಮ್, ರೆಸ್ಟೋರೆಂಟ್, ಮಲ್ಟಿಪರ್ಪಸ್ ಹಾಲ್, 80,000 ಸ್ಕ್ವೇರ್ ಫೀಟ್ ನ ದ ಬೆಸ್ಟ್ ಸಿಟಿ ಕ್ಲಬ್, ಜೊತೆಗೆ ಮತ್ತಷ್ಟು ಸೌಲಭ್ಯಗಳು. ತಿಂಗಳಿಗೆ ಕೇವಲ 31,000 ರೂಪಾಯಿ ಇನ್ಸ್ಟಾಲ್ಮೆಂಟ್ ನಲ್ಲಿ ಹಿಂದೆ ಬುಕ್ ಮಾಡಿ. ಕನಸು ನನಸಾಗುವ ಅವಕಾಶ ನಿಮ್ಮ ಕಣ್ಮುಂದೆನೇ ಇದೆ. ಜೀವನದಲ್ಲಿ ಸಕ್ಸಸ್ಫುಲ್ ಆಗಬೇಕು ಅಂತಂದ್ರೆ ನಾವು ಮಾಡೋ ಬಿಸ್ನೆಸ್ ಅಲ್ಲಿ ಅದಕ್ಕೆ ಜಾಣತನದಿಂದ ಬಿಸ್ನೆಸ್ ನ ಸಿಲೆಕ್ಟ್ ಮಾಡಬೇಕು. ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ ಮಾರ್ಕ್ ರೋಹನ್ ಸಿಟಿ. ಮಂಗಳೂರಿನ ಬಿಜೆಯಲ್ಲಿರುವ ರೋಹನ್ ಸಿಟಿಯಲ್ಲಿ 550 ಅಪಾರ್ಟ್ಮೆಂಟ್ಸ್, 250ಕ್ಕೂ ಹೆಚ್ಚು ಕಮರ್ಷಿಯಲ್ ಶಾಪ್ಸ್, ರೆಸ್ಟೋರೆಂಟ್, ಮಲ್ಟಿಪರ್ಪಸ್ ಹಾಲ್, 80,000 ಸ್ಕ್ವೇರ್ ಫೀಟ್ ನ ದ ಬೆಸ್ಟ್ ಸಿಟಿ ಕ್ಲಬ್, ಜೊತೆಗೆ ಮತ್ತಷ್ಟು ಸೌಲಭ್ಯಗಳು. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. ಸ್ಮಾರ್ಟ್ ಸಿಟಿ ಮಂಗಳೂರಿಗೆ ಮತ್ತೊಂದು ಸ್ಮಾರ್ಟ್ ಸಿಟಿ ಸೇರ್ಪಡೆ. ಆಶ್ಚರ್ಯ ಆಗ್ತಿದೆಯಾ?
ಮಂಗಳೂರಿನ ವಿಜಯಲ್ಲಿರುವ ರೋಹನ್ ಸಿಟಿಯಲ್ಲಿ 550 ಅಪಾರ್ಟ್ಮೆಂಟ್ಸ್, 250ಕ್ಕೂ ಹೆಚ್ಚು ಕಮರ್ಷಿಯಲ್ ಶಾಪ್ಸ್, 3D ಥಿಯೇಟರ್ ಹೌಸ್, ಸ್ವಿಮ್ಮಿಂಗ್ ಪೂಲ್, ಜಿಮ್, ರೆಸ್ಟೋರೆಂಟ್. 14 Chivala in favor of Maroli Panthers. Super tackle again on Big Grant. ಈ ಪಂದ್ಯದ ಬಳಿಕ ಉದ್ಘಾಟನಾ ಸಮಾರಂಭ ಲಕ್ಷ್ಮೀಶ ಸುವರ್ಣ ಅವರ ಅದ್ಭುತ ನಿರೂಪಣೆಯಲ್ಲಿ ಉದ್ಘಾಟನಾ ಸಮಾರಂಭ ಸಂಪನ್ನಗೊಳ್ಳಲಿದೆ. जी हाँ दर्शकों, ये दूसरी मुकाबले की दूसरी आधा चल रहा है, जहां तक कि नरिकाना के पास अब फिलहाल 13 अंक है, मरोली के पास 14 अंक, सिर्फ 1 अंक की अंतर है. और तटीय कर्नाटक की, न केवल कर्नाटक, तटीय दक्षिण भारत के इतिहास में इस प्रकार की कबड्डी कभी कभी हो जाता है. ये जो सीधा प्रसारण आप देख रहे हैं ये मैंगलोर से है. मैंगलोर की मंगला स्टेडियम के करीब करावली स्टेडियम से सीधा प्रसारण. मैंगलोर के सबसे बेहतरीन कबड्डी है और इस कार्यक्रम का प्रमुख प्रायोजक जो है रोहन कॉर्पोरेशन. ಎರಡು 2017ರ ಕೊನೆಯಲ್ಲಿ ಮಂಗಳೂರಿನ ನೆಹರು ಮೈದಾನದಲ್ಲಿ ಇಂಟರ್ನ್ಯಾಷನಲ್ ಬಂಡ್ಸ್ ಪ್ರೊ ಕಬಡ್ಡಿಯನ್ನ ಆಯೋಜನೆ ಮಾಡಿಕೊಂಡಂತಹ ಅನುಭವ, ಆ ಬಳಿಕ ಸರಿಸುಮಾರು ಅದಕ್ಕಿಂತ ಅದ್ಭುತವಾದ ವ್ಯವಸ್ಥೆಯೊಂದಿಗೆ 5-6 ವರ್ಷಗಳ ತರುವಾಯ ಕರಾವಳಿಯ ಮತ್ತೊಂದು ದೊಡ್ಡ ಕಬಡ್ಡಿ ವಿಕ್ರಾಂತ. ನಾ ಬಿಡೆ ನೀ ಬಿಡೆ ಕೊನೆಯಲ್ಲಿ ಟಚ್ ಆಗಿದೆ, ಗಳಿಸಿಕೊಂಡಿದೆ ಒಂದು ಅಂಕ. ಸೊ ಲಾಸ್ಟ್ ಮ್ಯಾನ್ ಮನೋಜ್. (15-14) ಮರೋಳಿ ಏಕಾಂತರ ಮುನ್ನಡೆ. ಮತ್ತೆ ದಾಳಿ ಕಿರಣ್ ಬೆಂಗಳೂರು. Super tackle. Super tackle. 2 more points for Maroli Panthers. Kirana Bengaluru. Yes, Kaskanarigana Captain Kaushik asking for relief.
ಎಸ್ ಪ್ರಸ್ತುತ ಸ್ಪರ್ಧೆಯ ದ್ವಿತೀಯ ಅವಧಿ ಮರೋಲಿ ಪ್ಯಾಂಥರ್ಸ್ ತಂಡದ ನಾಯಕ ಮತ್ತೆ ಮನೋಜ್ ದಾಳಿಯಲ್ಲಿ. ಕಾಸ್ಕ ನರಿಂಗಾನ ಮುನ್ನಡೆಯ ಹಂತದಲ್ಲಿ ಮತ್ತೆ ಹಿನ್ನಡೆಗೆ 4 ಅಂಕಗಳ ಅಂತರದಲ್ಲಿ ಹಿನ್ನಡೆಯಲ್ಲಿ ನರಿಂಗಾನ, ಮುನ್ನಡೆಯಲ್ಲಿ ಮರೋಲಿ. ಮತ್ತೆ ವಿಕ್ರಾಂತ್ ದಾಳಿಯಲ್ಲಿ empty right ಯಶವಂತ್. ഈ മത്സരം കഴിഞ്ഞാൽ വേദിയിൽ ഔപചാരിക ഉദ്ഘാടന പരിപാടിയായിരിക്കും. തുടർന്ന് 3ാമത്തെ മത്സരം ആരംഭിക്കും. സമയം 6 മണി. 6 बज चुके हैं. शाम की समय, शनिवार के दिन है. बीच बीच में बारिश, सूरज की रोशनी बीच बीच में ये फिलहाल की मौसम है. 1840 Narengana trailing by 8 points. ಕೆಲವೊಂದು ನಿಮಿಷಗಳಿಂದ ಸೂಪರ್ ಟೇಕಲ್ ಆನ್ ಆಗಿದೆ. ಕೆಲವೊಂದು ಎಂಟಿ ರೈಡ್ ಗಳನ್ನ ಕಾಣ್ತಾ ಇವೆ ಪ್ರಸ್ತುತ ದ್ವಿತೀಯ ಅವಧಿಯಲ್ಲಿ. ಮರೋಲಿ ಪ್ಯಾಂಥರ್ಸ್ ತಂಡದ ತರಬೇತುದಾರರಾಗಿ ಶ್ರೀ ರೂಪೇಶ್ ರವರಿದ್ದಾರೆ. ನರಿಂಗಾನ ಈ ತಂಡದ ಆಟಗಾರನಾಗಿ ತರಬೇತುದಾರರಾಗಿ ಯಶವಂತ್ ಕಳೆದ 10-15 ವರ್ಷಗಳಿಗಿಂತ ಅಧಿಕ ಕೆಜಿ ಕಬಡ್ಡಿ ಆಗಿರಲಿ, ಓಪನ್ ಕಬಡ್ಡಿ ಆಗಿರಲಿ, ಅದೇ ಶರೀರ ಅದೇ ಆಟ. ಮನ್ಸೂರ್ ಕುಕ್ಕಾಜೆ ಯಶವಂತ್ಗೆ tackle, point back to Narengana. 15-18. Turn right. And that is double tie. Double tie hold. Excellent super tackle. 2 more point for team Maroli Panthers. Oh, that is a quality defense. Official timeout. First aid ಬೇಕಾ? Yes, it is first right. ಮತ್ತೆ ಮನೋಜನ ದಾಳಿ. ಮೂರು ಡಿಫೆಂಡರ್ಗಳನ್ನ ಇಟ್ಟುಕೊಂಡು
ಇದು ಬಾಗಲಕೋಟೆಯ ಗೋಡೆ ಆದ್ರೆ ಬಿರುಕು ಬಿಟ್ಟಿದೆ. ಅಂಕ ನರಿಂಗಾನ ಖಾತೆಗೆ. ಮನೋಜ್ ಗೌಡ ಮರೋಳಿ ಪ್ಯಾಂಥರ್ಸ್ ತಂಡಕ್ಕಾಗಿ ಆರಂಭದಿಂದ ತಮ್ಮ ಪ್ರೊ ಕಬಡ್ಡಿಯ ಅನುಭವದೊಂದಿಗೆ ತಂಡದ ದಾಳಿಯ ಬೆನ್ನೆಲುಬಾಗಿ ಮರೋಳಿ ತಂಡದ ಮುನ್ನಡೆಯಲ್ಲಿ ಪ್ರಮುಖ ಪಾತ್ರವನ್ನ ನಿರ್ವಹಿಸುತ್ತ ಮನೋಜ್ ಗೌಡ ಬೆಂಗಳೂರು. ಬೋನಸ್ ನೀಡಲಾಗಿದೆ. ಸೂಪರ್ ಟೈಗಲ್ ಮತ್ತೆ ಆನ್ ಆಗಿದೆ. ವಿಕ್ರಾಂತ ಇದು ಕೊಡಗಿನ ಸಚಿನ್ನ ಕೈಯಲ್ಲಿ ಮ್ಯಾಗ್ನೆಟ್ ಇದೆ, ಅಯಸ್ಕಾಂತ. ವಾವ್, ಬ್ಯೂಟಿಫುಲ್ ಡಿಫೆನ್ಸ್ ಸಚಿನ್ ಕೊರಗು. ಆಟಗಾರರ ಸಂಖ್ಯೆ ಪ್ರಾಯಶಃ ಅಂಕಣದಲ್ಲಿ ನರಿಂಗಾನದ ಸಂಖ್ಯೆ ಹೆಚ್ಚಿದೆ, ಆದ್ರೆ ಪಂದ್ಯದಲ್ಲಿ ಒಟ್ಟು ಮರೋಲಿ ಪ್ಯಾಂಥರ್ಸ್ ತಂಡದ ಮುನ್ನಡೆ ಆಘಾತಿತವಾಗಿ ಮುಂದುವರಿತಾ ಇದೆ. ಈ ಪಂದ್ಯದ ಬಳಿಕ ಸಭಾ ಕಾರ್ಯಕ್ರಮ, ಆ ಸಂದರ್ಭದಲ್ಲಿ ಎಲ್ಲ ಮಾನ್ಯ ವೀಕ್ಷಕರಲ್ಲಿ ಮನವಿ. ಒಂದು ಕಡೆ ಮಳೆ ಬರಿತಾ ಇದೆ, ಆದ್ರೂ ಕೂಡ 3 ದಿನಗಳ ಪರ್ಯಂತ ಆಹಾರೋತ್ಸವ ಫುಡ್ ಫೆಸ್ಟಿವಲ್ ನಡೀತಾ ಇದೆ. ಇಲ್ಲಿರತಕ್ಕಂಥ ಎಲ್ಲಾ ಕ್ಯಾಂಟೀನ್ಗಳಿಗೆ ಒಂದೊಂದು ಸ್ಟಾಲ್ಗಳಿಗೆ ಭೇಟಿ ಕೊಡಿ. ಆ ಸ್ಟಾಲ್ಗಳಲ್ಲಿ ಒಂದಷ್ಟು ನೀವು ರುಚಿಯನ್ನ ಪಡ್ಕೊಳ್ಳಿ, ತಿಂಡಿ ತಿನಿಸುಗಳ ಬಡ ಗಮನ ಕೊಡಿ, ಜ್ಯೂಸ್ ಅನ್ನ ಕೊಡ್ಕೊಳ್ಳಿ. ಇದು ಫೆಸ್ಟಿವಲ್ಗೆ ನೀವೆಲ್ಲ ಕೊಡುವಂತಹ ಸಪೋರ್ಟ್. ಸೊ ದಯವಿಟ್ಟು ಇರಲಿ ಎಂಬುದಾಗಿ ಎಲ್ಲ ಮಾನ್ಯ ವೀಕ್ಷಕರಲ್ಲಿ ಮನವಿಯೊಂದಿಗೆ ನಾವು ಮನೋಜಗೆ ತಾಳಿಯಲ್ಲಿ ಹರ್ಷ, ಮಲೆನಾಡು ಕೊಪ್ಪದಿಂದ ಬಂದಿರತಕ್ಕಂತಹ ಹರ್ಷ. ಗಳಿಸಿಕೊಂಡಿದ್ದ ಹರ್ಷನ ಮೂಲಕ ಒಂದಂಕ. ಕೆಲವೊಂದು ಸಮಯದಿಂದ ಆಲ್ ಔಟ್ ಮಾಡುವ ಪ್ರಯತ್ನವನ್ನ ಮಾಡ್ತಾ ಇದ್ರೆ ನರಿಂಗಾನ, ಆದ್ರೆ ಆ ಅವಕಾಶ ಇನ್ನೂ ಕೂಡ ಕೈಗೂಡಲಿಲ್ಲ. ನಮ್ಮ ಮಹಿಳಾ ವೀಕ್ಷಕರ ಗಮನಕ್ಕೆ ಇಲ್ಲೆಲ್ಲ ಹಾಸನಗಳು ಖಾಲಿ ಇವೆ. ರೈಟ್ ಸೈಡ್ಗೆ ಬನ್ನಿ, ಕೂತ್ಕೊಂಡು ಕಾರ್ಯಕ್ರಮವನ್ನು ನೋಡೋಣ. ಮನೋಜ್ ಕೊನೆಯಲ್ಲಿ ಮನೋಜನ ಬಂಧನ. ಹರ್ಷ ಕೊಪ್ಪದ ಕುವರ ಡಿಫೆನ್ಸ್ ವಿಭಾಗ. Look at the point table. 25-21. Maroli 25, Naringana 21. ನರಿಂಗಾನ ಕಬಡ್ಡಿ ರಂಗದ ಚಾಣಕ್ಯ ಮನ್ಸೂರ್ ಕುಕ್ಕಾಜೆ ಪ್ರಸ್ತುತ ಒಳಭಾಗದಲ್ಲಿ ಕಾಣಬಹುದಾಗಿದೆ. ಇಲ್ಲಿ ಕೂಡ ಬದಲಿ ಪ್ರಯೋಗ ನಡೀತಾ ಇದೆ. ಹಿಶಾಮ್ ಒಳಭಾಗದಲ್ಲಿ, ದಯಾನಾಯಕ್ ಒಳಭಾಗದಲ್ಲಿ, ಯಶವಂತಿಗೆ ವಿಶಾಂತಿ. ನಿಶಾಂತ್ ಬಂದಿದ್ದಾರೆ. ಕಾಸರಗೋಡಿನ ಸಂಘಶಕ್ತಿ ಮಧೂರು ತಂಡದ ಪ್ರತಿಭೆ, ಡಿಫೆನ್ಸ್ ವಿಭಾಗದ ದಿಗ್ಗಜ ನಿಶಾಂತ್ ಕಾಸರಗೋಡು. ಅಂತಿಮ 5 ನಿಮಿಷಗಳ ಅವಧಿ. 25-24. ಮೊದಲ ದಾಳಿ ಬಂಧವನೆ ದಿಶಾಂತ್. ಮತ್ತೆ ಮನೋಜ್. 22-25. 22-25ರಲ್ಲಿ ಕೊನೆಯ ಘಳಿಗೆಯಲ್ಲಿ ಅದ್ಭುತ ಹೋರಾಟ. ನರಿಂಗಾನ ಮತ್ತು ಮರೋಳಿಯ ನಡುವೆ ಕದನ.
ಕಾಸ್ಕ್ ನರಿಂಗಾನ, ಕಲ್ಲರಕೋಡಿ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ನರಿಂಗಾನ್. ಡಿಫೆನ್ಸ್ ಅಲ್ಲಿರತಕ್ಕಂತಹ ಕಿರಣ್ ರವರನ್ನ ಟಚ್ ಮಾಡಲಾಗಿದೆ. 26-22. ಹರ್ಷ ಅಂತಿಮ 4 ನಿಮಿಷಗಳ ಅವಧಿಯಲ್ಲಿ ಪಂದ್ಯ. 4 minutes to go to full time. 26-22. Team Mangalore leading by 4 points. Once again Harsha. Here is Manoj. ಈ ಪಂದ್ಯಾವಳಿಯಲ್ಲಿ ಮರೋಳಿ ಪ್ಯಾಂಥರ್ಸ್ ತಂಡದ ದಾಳಿಯ ಪೈಕಿ ಸರಿಸುಮಾರು 70-75% ದಾಳಿಯನ್ನ ಮಾಡಿದಂತಹ ಮನೋಜ್ ಗೌಡ. ഇത് കൊല്ലംന്റെ കളിയാണ്. 2 points. Cookery ಅನುಭವ. Shias Kollam got 2 points. 28-24 right now. 28-24 है. 28-24. 4 ಅಂಕಗಳ ಅಂತರದಲ್ಲಿ ಪಂದ್ಯ ನಡುವೆ ಹುಪ್ಪೆಟ್ಟಿ. No. 28-25. Yes, 28-25. Not causing an official timeout. Faisal, please. Thank you. Yeah, ಮತ್ತೆ ಪಂದ್ಯ ಮುಂದುವರಿತಾ ಇದೆ. Last 2 minutes. 2 minutes to go. 28-25 in favor of Maroli Panthers. 3 ಅಂಕಗಳಲ್ಲಿ ಪ್ಯಾಂಥರ್ಸ್ ಮುನ್ನಡೆಯಲ್ಲಿ. ಈಗ ತಾನೇ ಮನೋಜ್ ರವರು ಸಫಲತೆಯನ್ನ ಕಂಡಿದೆ. ಬೋನಸ್ ಪ್ಲಸ್ 2. ಬೋನಸ್ ಪ್ಲಸ್ 2. ಬೋನಸ್ ಪ್ಲಸ್ 2. Yes, bonus for 3. Excellent ride. Again, Manoj. He is firing now. Tremendous game. Manoj Gowda, Bangalore. 3 plus bonus, 4 points. And now, Kaushik Chernige, Ragasirigu. Kaushik ಮೂಲಕ ಒಂದಂಕ. ಅಂತಿಮ ಘಟ್ಟಕ್ಕೆ ಸ್ಪರ್ಧೆ ಭರಿತಾ ಇದೆ. ಕೆಲವು ನಿಮಿಷಗಳು ಮಾತ್ರ ಪ್ರಧಾನ ವೇದಿಕೆಯಲ್ಲಿ ಉದ್ಘಾಟನಾ ಸಮಾರಂಭಕ್ಕಾಗಿ ಸಿದ್ಧಗೊಳ್ಳುತ್ತಾ ಇದ್ದ ವೇದಿಕೆ ಘನ ಅತಿಥಿಗಳಾಗಮನ. ಲಾಸ್ಟ್ ಮಿನಿಟ್ ಆಫ್ ದ ಮ್ಯಾಚ್. ಸೂಪರ್ ಮಿನಿಟ್ ಆಫ್ ದಿ ವೆರಿ ಗುಡ್ ಮ್ಯಾಚ್. 26-32, 32-26. Maroli Panthers, they are right on top, leading by the margin of 6 points. Kaushik.
ദിശാൻ രണ്ടുപേരും കാസർഗോഡുകാരാണ്, പക്ഷെ ആ ഒരു പരിചയ ഭാവം പോലുമില്ല. കബഡിയിൽ രക്തബന്ധങ്ങൾക്ക് സ്ഥാനമില്ല. Now the official big whistle is set to come. Match totally under the control of Manglore Panthers. Really, and now the big whistle. Finally, Manglore Panthers, they won the match. Congratulations, Manglore, and thank you, Kasman Naringa. And the final score is 26-30, 33-26. So congratulations for the winning team. Anyhow, here is most awaited inauguration function on the stage, and over to Mr. Lakshmesh Suvarna. Yes, thank you. ನೋಡಿ, ಉದ್ಘಾಟನಾ ಸಮಾರಂಭ ಒಂದು 15 ನಿಮಿಷಗಳ ಕಾರ್ಯಕ್ರಮ. ಈ ಸಂದರ್ಭದಲ್ಲಿ ಸ್ಟಾಲ್ಗೆ ಬ್ಯಾಟಿಂಗ್ ಹೊಡಿ. ಕರಾವಳಿ ಮಲ್ಲ ಸ್ಟಾಲ್ ಜೊತೆಗೆ ಮತ್ತಷ್ಟು ಸೌಲಭ್ಯಗಳು ಇಷ್ಟ ಆಯ್ತಾ? ಇನ್ನು ಹೆಚ್ಚು ಬೇಕಾ? ಬರ್ತಾ ಇದೆ 80,000 ಸ್ಕ್ವೇರ್ ಫೀಟ್ ನ ಬೆಸ್ಟ್ ಸಿಟಿ ಕ್ಲಬ್. ಪ್ರೈಸ್ ಕೇಳ್ತಿದ್ದೀರಾ? ತಿಂಗಳಿಗೆ ಕೇವಲ 31,000 ರೂಪಾಯಿ ಸುಲಭ ಕಂತು. ಹಾಗಾದ್ರೆ ತಡ ಯಾಕೆ? ಇವತ್ತೇ ಬುಕ್ ಮಾಡಿ. ರೋಹನ್ ಸಿಟಿ, ವಿಜಯ್, ಮಂಗಳೂರು. ನಂಬಿಕೆ ಮತ್ತು ವಿಶ್ವಾಸದಲ್ಲಿ ನಂಬರ್ 1 ರೋಹನ್ ಕಾರ್ಪೊರೇಷನ್. ನಂದ ಗೋಕುಲ, ನಮ್ಮ ಮನೆ ಅಂತ ಹೆಮ್ಮೆಯಿಂದ ಹೇಳಬೇಕಾದ್ರೆ ಅದು ನಮ್ಮ ಸ್ವಂತ ಮನೆ ಆಗಿರ್ಬೇಕು. ಆದ್ರೆ ಈ ದುಬಾರಿ ಜಗತ್ತಲ್ಲಿ ನಮಗಿಷ್ಟವಾದ ಊರಲ್ಲಿ ಹೇಗ್ ಸಾಧ್ಯ? ಅದು ನಮ್ ಕೈಗೆ ಎಟ್ಕೋದರದಲ್ಲಿ. ಚಿಂತೆ ಬೇಡ, ಈಗ ಎಲ್ಲವೂ ಸಾಧ್ಯ. ಮಂಗಳೂರಿನ ಬಿಜೆಯಲ್ಲಿರುವ ರೋಹನ್ ಸಿಟಿಯಲ್ಲಿ 550 ಅಪಾರ್ಟ್ಮೆಂಟ್ಸ್, 250ಕ್ಕೂ ಹೆಚ್ಚು ಕಮರ್ಷಿಯಲ್ ಶಾಪ್ಸ್, 3D ಥಿಯೇಟರ್ ಹೌಸ್, ಸ್ವಿಮ್ಮಿಂಗ್ ಪೂಲ್, ಜಿಮ್, ರೆಸ್ಟೋರೆಂಟ್, ಮಲ್ಟಿಪರ್ಪಸ್ ಹಾಲ್, 80,000 ಸ್ಕ್ವೇರ್ ಫೀಟ್ ನ ದ ಬೆಸ್ಟ್ ಸಿಟಿ ಕ್ಲಬ್, ಜೊತೆಗೆ ಮತ್ತಷ್ಟು ಸೌಲಭ್ಯಗಳು. ತಿಂಗಳಿಗೆ ಕೇವಲ 31,000 ರೂಪಾಯಿ ಇನ್ಸ್ಟಾಲ್ಮೆಂಟ್ ನಲ್ಲಿ ಹಿಂದೆ ಬುಕ್ ಮಾಡಿ. ಬನ್ನಿ, ನಮ್ಮ ಕನಸಿನ ಮನೆ ಕೊಳ್ಳೋಣ. ನಂಬಿಕೆ ಮತ್ತು ವಿಶ್ವಾಸದಲ್ಲಿ ನಂಬರ್ 1 ರೋಹನ್ ಕಾರ್ಪೊರೇಷನ್. ನಮ್ಮ ಕನಸಿನ ಮನೆ ಬೇಕು ಅನ್ನೋದು ಎಲ್ಲಾ ಕುಟುಂಬಗಳ ಕನಸು. ಕನಸು ಕನಸಾಗೆ ಉಳಿಬಾರದು ಅಲ್ವಾ? ಮನಸ್ಸಿದ್ರೆ ಮಾರ್ಗ. ನೀವು ಮನಸ್ಸು ಮಾಡಿದ್ರೆ ನಿಮ್ಮ ಕೈಗೆ ಎಟ್ಕೋ ದರದಲ್ಲಿ ನಿಮಗಿಷ್ಟವಾಗೋ ಮನೆ ನಿಮಗಿಷ್ಟವಾದ ಊರಲ್ಲೇ ಸಿಗತ್ತೆ. ಅದು ಸುಲಭವಾದ ಕಂತುಗಳಲ್ಲಿ. ಹೌದು, ಮಂಗಳೂರಿನ ಬಿಜೆಯಲ್ಲಿರುವ ರೋಹನ್ ಸಿಟಿಯಲ್ಲಿ 550 ಅಪಾರ್ಟ್ಮೆಂಟ್ಸ್, 250ಕ್ಕೂ ಹೆಚ್ಚು ಕಮರ್ಷಿಯಲ್ ಶಾಪ್ಸ್, 3D ಥಿಯೇಟರ್ ಹೌಸ್, ಸ್ವಿಮ್ಮಿಂಗ್ ಪೂಲ್, ಜಿಮ್, ರೆಸ್ಟೋರೆಂಟ್, ಮಲ್ಟಿಪರ್ಪಸ್ ಹಾಲ್, 80,000 ಸ್ಕ್ವೇರ್ ಫೀಟ್ ನ ದ ಬೆಸ್ಟ್ ಸಿಟಿ ಕ್ಲಬ್, ಜೊತೆಗೆ ಮತ್ತಷ್ಟು ಸೌಲಭ್ಯಗಳು. ತಿಂಗಳಿಗೆ ಕೇವಲ 31,000 ರೂಪಾಯಿ ಇನ್ಸ್ಟಾಲ್ಮೆಂಟ್ ನಲ್ಲಿ ಹಿಂದೆ ಬುಕ್ ಮಾಡಿ. ಕನಸು ನನಸಾಗುವ ಅವಕಾಶ ನಿಮ್ಮ ಕಣ್ಮುಂದೆನೇ ಇದೆ. ಜೀವನದಲ್ಲಿ ಸಕ್ಸಸ್ಫುಲ್ ಆಗಬೇಕು ಅಂತಂದ್ರೆ ನಾವು ಮಾಡೋ ಬಿಸ್ನೆಸ್ ಅಲ್ಲಿ ಸಕ್ಸಸ್ ನ ಕಾಣಬೇಕು. ಅದಕ್ಕೆ ಜಾಣತನದಿಂದ ಬಿಸ್ನೆಸ್ ನ ಸಿಲೆಕ್ಟ್ ಮಾಡಬೇಕು. ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ ಮಾರ್ಕ್ ರೋಹನ್ ಸಿಟಿ. ಮಂಗಳೂರಿನ ಬಿಜೆಯಲ್ಲಿರುವ ರೋಹನ್ ಸಿಟಿಯಲ್ಲಿ 550 ಅಪಾರ್ಟ್ಮೆಂಟ್ಸ್, 250ಕ್ಕೂ ಹೆಚ್ಚು ಕಮರ್ಷಿಯಲ್ ಶಾಪ್ಸ್, ರೆಸ್ಟೋರೆಂಟ್, ಮಲ್ಟಿಪರ್ಪಸ್ ಹಾಲ್, 80,000 ಸ್ಕ್ವೇರ್ ಫೀಟ್ ನ ದ ಬೆಸ್ಟ್ ಸಿಟಿ ಕ್ಲಬ್, ಜೊತೆಗೆ ಮತ್ತಷ್ಟು ಸೌಲಭ್ಯಗಳು. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸಸ್ ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. ಸ್ಮಾರ್ಟ್ ಸಿಟಿ ಮಂಗಳೂರಿಗೆ ಮತ್ತೊಂದು ಸ್ಮಾರ್ಟ್ ಸಿಟಿ ಸೇರ್ಪಡೆ. ಆಶ್ಚರ್ಯ ಆಗ್ತಿದೆಯಾ? ಮಂಗಳೂರಿನ ವಿಜಯಲ್ಲಿರುವ ರೋಹನ್ ಸಿಟಿಯಲ್ಲಿ 550 ಅಪಾರ್ಟ್ಮೆಂಟ್ಸ್, 250ಕ್ಕೂ ಹೆಚ್ಚು ಕಮರ್ಷಿಯಲ್ ಶಾಪ್ಸ್, 3D ಥಿಯೇಟರ್ ಹೌಸ್, ಸ್ವಿಮ್ಮಿಂಗ್ ಪೂಲ್, ಜಿಮ್, ರೆಸ್ಟೋರೆಂಟ್, ಮಲ್ಟಿಪರ್ಪಸ್ ಹಾಲ್, ಜೊತೆಗೆ ಮತ್ತಷ್ಟು ಸೌಲಭ್ಯಗಳು. ಇಷ್ಟ ಆಯ್ತಾ? ಇನ್ನು ಹೆಚ್ಚು ಬೇಕಾ? ಬರ್ತಾ ಇದೆ 80,000 ಸ್ಕ್ವೇರ್ ಫೀಟ್ ನ ದ ಬೆಸ್ಟ್ ಸಿಟಿ ಕ್ಲಬ್. ಪ್ರೈಸ್ ಕೇಳ್ತಿದ್ದೀರಾ? ತಿಂಗಳಿಗೆ ಕೇವಲ 31,000 ರೂಪಾಯಿ ಸುಲಭ ಕಂತು. ಹಾಗಾದ್ರೆ ತಡ ಯಾಕೆ?